ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಆಕ್ಯುಪೇಷನ್ ಥೆರಪಿ ಸಹಯೋಗದೊಂದಿಗೆ ಸಿಬ್ಬಂದಿಗಳ ಒತ್ತಡ ನಿವಾರಿಸುವ ಕಾರ್ಯಾಗಾರ ನಡೆಯಿತು. ಮಣಿಪಾಲ ಸಿಂಡಿಕೇಟ್ ಬ್ಯಾಂಕಿನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕೆಲವೊಂದು ವ್ಯಾಯಾಮಗಳನ್ನು ಅಭ್ಯಾಸಿಸಲಾಯಿತು. ಕಚೇರಿ ಕೆಲಸದ ಸಂದರ್ಭದ ಒತ್ತಡವನ್ನು ಕೆಲವೊಂದು ಸೂಕ್ಷ್ಮ ವ್ಯಾಯಾಮಗಳ ಮೂಲಕ ಪರಿಹರಿಸಿಕೊಳ್ಳುವ ಸುಲಭ ವಿಧಾನವನ್ನು ತಿಳಿಸಲಾಯಿತು. ಆಕ್ಯುಪೇಷನ್ ಥೆರಪಿ ವಿಭಾಗದ ಡಾಕ್ಟರ್ ಸುಮೇಧಾ ಕಾಮತ್ ಮಾರ್ಗದರ್ಶನದಲ್ಲಿ ಕಚೇರಿಯ ಒತ್ತಡ ಮನೆಗೆ ತಲುಪದಂತೆ ಕಚೇರಿಯಲ್ಲಿ ನಡೆದ ವಿದ್ಯಮಾನಗಳನ್ನು ಕಚೇರಿಯಲ್ಲೇ ಬಿಟ್ಟು ಸ್ವಚ್ಛ ಮನಸ್ಸಿನೊಂದಿಗೆ ಮನೆಗೆ ತಲುಪುವ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ವೀರೇಶ್ ಪಟ್ಟಣಶೆಟ್ಟಿ ಮತ್ತಿತರರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.